ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ನಗರದ ಪಣಂಬೂರು ಕಡಲ ತೀರದಲ್ಲಿ ಆಯೋಜಿಸಲಾಗಿರುವ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2022ಕ್ಕೆ ಇಂದು ಬೆಳಗ್ಗೆ ಎನ್ಎಂಪಿಎ ಅಧ್ಯಕ್ಷ ಎವಿ ರಮನ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕ ಮಾಣಿಕ್ಯ, ಇಂಡಿಯನ್ ಸರ್ಫಿಂಗ್ ಫೆಡರೇಷನ್ ಜಂಟಿ ಕಾರ್ಯದರ್ಶಿ ಗೌರವ ಹೆಗಡೆ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಆಗಮಿಸಿದ 70ಕ್ಕೂ ಹೆಚ್ಚಿನ ಸ್ಪರ್ಧಾಳುಗಳು ಹಾಗೂ ಅಪಾರ ಸಂಖ್ಯೆಯ ಸಾರ್ವಜನಿಕರು ಹಾಜರಿದ್ದರು. ಇನ್ನು ವಿವಿಧ ರಾಜ್ಯಗಳಿಂದ ಆಗಮಿಸಿದ ಸ್ಪರ್ಧಾಳುಗಳು ತಮ್ಮ ಕ್ರೀಡಾ ಮನಸ್ಫೂರ್ತಿಯನ್ನ ಮೆರೆದರು. ಚೆನ್ನೈ, ಗೋವಾ, ಕೇರಳ, ಬೆಂಗಳೂರು ಹೀಗೆ ವಿವಿಧ ಕಡೆಗಳಿಂದ ಬಂದ ಕ್ರೀಡಾಳುಗಳು ಭಾಗವಹಿಸಿದ್ದಾರೆ. ನಾಳೆ ಮಹಿಳಾ ಸ್ಪರ್ಧಾಳುಗಳು ಭಾಗವಹಿಸಲಿದ್ದಾರೆ. ಇಲ್ಲಿ ಈಜಾಡುವುದು ನಿಜಕ್ಕೂ ರೋಮಾಂಚನಕಾರಿಯಾಗಿದೆ. ಕ್ರೀಡಾಳುವಿನ ಪ್ರತಿಭೆ ಸಾಮರ್ಥ್ಯದ ಮೇಲೆ ಈ ಸ್ಪರ್ಧೆ ನಿಂತಿದೆ. ಇವತ್ತು 10 ರೌಂಡ್ಸ್ ನಡೆದಿದ್ದು ಪೂರ್ಣಗೊಂಡಿದೆ. ನಾಳೆ ಬೆಳಗ್ಗೆ 7 ಗಂಟೆಗೆ ಶುರುವಾಗಲಿದೆ ಅಂತ ಚೆನ್ನೈನ ವಿಘ್ನೇಶ್ ತಮ್ಮ ಅನುಭವವನ್ನು ಹಂಚಿಕೊಂಡರು. ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2022 ಪ್ರಾರಂಭವಾಗಿದೆ. ಈ ಒಂದು ಕ್ರೀಡೆಯು ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಇದರ ವತಿಯಿಂದ ನಡೆಸ್ತಾ ಬರ್ತಾ ಇದ್ದೇವೆ. ಇದು 3ನೇ ಎಡಿಷನ್. ಕರ್ನಾಟಕ ಟೂರಿಸಂ ಇದರ ಮೇನ್ ಸ್ಪಾನ್ಸರರ್ ಆಗಿದ್ದಾರೆ. ಈ ಒಂದು ಕ್ರೀಡೆಯು ಕಳೆದ 5 ವರ್ಷದಲ್ಲಿ ಸಾಧಾರಣ ಒಂದು 20 ಪಟ್ಟು ಅಷ್ಟು ಬೆಳೆದಿದೆ. ಹಾಗೆ ಈ ಕ್ರೀಡಾಪಟುಗಳು ಎಲ್ಲ ದೇಶದ ವಿವಿಧ ರಾಜ್ಯದಿಂದ ಕ್ರೀಡಾಪಟುಗಳು ಬಂದಿದ್ದಾರೆ. ದ ಕ್ವಾಲಿಟಿ ಆಫ್ ಸರ್ಫಿಂಗ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಲೆವೆಲ್ ಆಫ್ ಸರ್ಫಿಂಗ್ ಈಗ ಕಳೆದ 5 ವರ್ಷದಲ್ಲಿ ಭಾಳ ಎತ್ತರವಾಗಿ ಹೋಗ್ತಾ ಇದೆ. ಯಾಕಂದರೆ ಒಲಿಂಪಿಕ್ ಮೊನ್ನೆ ನಡೆದ ಟೋಕಿಯೋ ಒಲಿಂಪಿಕ್ಸಲ್ಲಿ ಪ್ರಥಮ ಬಾರಿಗೆ ಸರ್ಫಿಂಗನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಕೂಡ ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಇದನ್ನು ರೆಕಾಗ್ನೈಸ್ ಮಾಡುವ ಪ್ರಕ್ರಿಯೆಯಲ್ಲಿದ್ದಾರೆ. ಹಾಗೆ ನಮ್ಮ ದೇಶದಲ್ಲಿ ಭಾಳಷ್ಟು ಕ್ರೀಡಾಪಟುಗಳು ತಯಾರಾಗ್ತಾ ಇದ್ದಾರೆ. Today, right now, the first day is started. So first round going on. So it's more like a 10 hits, like a first round. So in my hit, I won now. So I'm going to join like a second round. So tomorrow, so it's going to be like a more like 10 more hits is happening. It's on the row. It will going on. So and then second one is tomorrow, and then final is Sunday. Sunday is the final day. So Sunday even like it's more like a surfing, and they also call like a stand-up paddling, which is the one you can stand on the board as a racing. So Sunday is more like a tomorrow, and they also women's. I mean in India, there's many women's are coming. So now in India is beginning. So more women are coming to start surfing. In Mangaluru especially, there's a 6-7 girls is new. They're going to join tomorrow. It will be so fun. It's nice to see like more girls in the water because surfing is a new sport in India.